ಭಾಗವಹಿಸಲು ಬಂದಿದ್ದು ಕ್ಷೇತ್ರದ ಪರವಾದ ಅಂಚನೆ ದಂಡಿಕೆಯಾಗದ ಪರವಾದ ಮಾತೊಂದನ್ನೆಲ್ಲ ಪ್ರೀತಿಪೂರ್ವಕವಾದ ಏಕಲು ಈ ಕಾರ್ಯಕ್ರಮಕ್ಕೂ ಹೊರಗಡೆ ಏನಂದಿಲ್ಲ ಮಾತ ಸದ್ಭಕ್ತ ಬಾಂಧವರು ಮುಸಲ್ಮಾನ ಬಂದಿಲ್ಲ ನಮ್ಮ ಈ ಕಾರ್ಯಕ್ರಮಕ್ಕೆ ಬರಲದ ಆಚರಣೆ ಕೊಟ್ಟು ಬರಲದ ಕಾರ್ಯಕ್ರಮಕ್ಕೂ ಬರಲದ ಚಾಲನೆ ಕೊಡ್ತಾರೆ ಮಾತ ಕೇಸರದ ಸದ್ಭಕ್ತ ಬಾಂಧವರನ್ನು ಮಾತನ್ನು ಬರ್ತದ ಈ ಕಾರ್ಯಕ್ರಮ ಬರುವಂತೆ ಕೊಳ್ಳುವುದಕ್ಕೆ ಏನಂದಿಲ್ಲ ನಮ್ಮ ಈ ಕಾರ್ಯಕ್ರಮಗಳನ್ನು ಆರಕ್ಷಕ ದಾನದ ಪೊಲೀಸ್ ಸಿಬ್ಬಂದಿ ಅಂಜನೆ ಮಾಧ್ಯಮ ವಕ್ತರು ಅಂಜನೆ ಅವತ್ತು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಅವರನ್ನು ಕೊಂಡ ವಾದನ ತಂಡ ಸಮಸ್ತ ತಂಡಗಳಿಲ್ಲ ಈ ಕಾರ್ಯಕ್ರಮದ ಅವತ್ತನ್ನು ಸಾಧಾರಣ ಈ ಕಾರ್ಯಕ್ರಮ ಗುರುಮಂತ್ರಿ ಸಮಸ್ತ ಭಕ್ತಾದಿಗಳ ಉನ್ನಾದಿನ ಪ್ರಸಾದ ಭಕ್ತರು ಕೂಸು ನೀಡಿದ ಈ ಕೊಂದಿದ ಈ ಮಣ್ಣಿಗೆ ಇದ್ದ ಹೋರಾಟ ಮಂದಿರದ ಭಕ್ತರಂಜಿನ ಬಣ್ಣದ ಶೋಭಾಯಾತ್ರೆ ಕೇಸರದ ಬಣ್ಣದ ಪರಿಸರದಲ್ಲಿ ವ್ಯಕ್ತವಿದ್ದರೆ ಮಾತ ನಮ್ಮ ಕೇಸರದ ಸಂಪರ್ಕ ಬಾಂಧವರು ಮಾತ ನಮ್ಮ ತಾಂತ್ರಿಕ ಭಾವೈಕ್ಯತೆ ಸಂಕೇತ ನೀವು ಬಂದ ಮೇಲೆ ಜಾಸ್ತಿ ಇದು ಭಾವೈಕ್ಯತೆ ಸಂಕೇತ ಬೇಡ ಬೇಡ ಅವೆಲ್ಲ ಕುಡಿಯಲ್ಲ ನಾನು ಅವೆಲ್ಲ ಕುಡಿಯಲ್ಲ ಏನೇ ಬೇಡ ನೀರು ಏನೇ ಬೇಡ
ಬಳಗ KC ರೋಡ್ ಅವರು ಇವತ್ತು ಒಂದು ಭಾವೈಕ್ಯತೆಯ ಸಂಕೇತ, ನಿಜವಾಗ್ಲೂ ಭಾಳ ಒಂದು ಅರ್ಥಪೂರ್ಣ ಮತ್ತು ಭಾವೈಕ್ಯತೆಯ ಒಂದು ಸಮಾಗಮ ಅನ್ನೋದು ಈ ನಾಡಿನ ಅಧಿದೇವತೆ ದುರ್ಗಾ ಪರಮೇಶ್ವರಿಯ ಒಂದು ಹೊರಕಾಣಿಕೆ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಮ್ಸು ಒಂದು ಭಾವೈಕ್ಯತೆಯ ಸಂಕೇತವನ್ನು ನೋಡ್ತಾ ಇದ್ದೀವಿ. ಅದು ಹೊರಕಾಣಿಕೆ ಬಂದಂಥ ಭಕ್ತಾದಿಗಳಿಗೆ UTK ಅಭಿಮಾನಿಗಳ ಸಂಘ ತಂಪು ಪಾನೀಯಗಳು ಕೊಡುವ ಮೂಲಕ ಅದು ಪ್ರೀತಿಯಿಂದ ಒಂದು ಗೌರವಿತವಾಗಿ ಕೊಡುವುದರ ಮೂಲಕ ಒಂದು ಉಳ್ಳಾಲ ಒಂದು ಶಾಂತಿಯ ತೋಟ ಸೌಹಾರ್ದತೆಯ ಕೂಟ ಎಂಬ ಒಂದು ಸಂದೇಶವನ್ನು KC ರೋಡ್ ತೋರಿಸ್ಕೊಟ್ಟಿದೆ. ಇದೊಂದು ಮಾದರಿ UTK ಅಭಿಮಾನಿಗಳ ಸಂಘ ಒಂದು ಕ್ಷೇತ್ರಕ್ಕೆ ಒಂದು ಮಾದರಿ ಸಂಘ. ಇದು ಗ್ರೇಟ್, ರಿಯಲಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ UTK ಅಭಿಮಾನಿಗಳ ಸಂಘಕ್ಕೆ ಅಭಿನಂದನೆಗಳು. ಅದೇ ರೀತಿ ನಾಗರಿಕ ಸಂಘ ಕೂಡ ಇದೆ, ಎಲ್ಲರಿಗೂ ಒಂದು ಇದಕ್ಕೆ ಪೂರ್ವಕ್ಕೆ ಪೊಲೀಸರಿಗೆ ಕೆಲಸವಿಲ್ಲದೆ ಮಾಡಿದ್ದಾರೆ ಸಾರ್ವಜನಿಕರಲ್ಲ. ಮತ್ತು UTK ಅಭಿಮಾನಿ ಬಳಗ KC ರೋಡ್ ಹಾಗೂ ತಲಪಾಡಿ ಒಳ್ಳೆ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಇವತ್ತು ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಇವತ್ತು ನಡೆದಂಥ ಹೊರಕಾಣಿಕೆ ಮೆರವಣಿಗೆಯಲ್ಲಿ ನಾವು ಇಲ್ಲಿ ತಂಪು ಪಾನೀಯದ ವ್ಯವಸ್ಥೆಯನ್ನು ಮಾಡಿದ್ವಿ. ಸೌಹಾರ್ದತೆಯನ್ನು ಅತ್ಯಂತ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ, ಮಹತ್ವಪೂರ್ಣವಾಗಿದೆ. KC ರೋಡ್ ತಲಪಾಡಿ ಅನ್ನೋದು ಒಂದು ಸೌಹಾರ್ದತೆಯ ಊರು. ಹಿಂದೂ ಮುಸ್ಲಿಂ ಕ್ರೈಸ್ತರು ಇಲ್ಲಿ ಪರಸ್ಪರ ಅನನ್ಯದಿಂದ ಭಾವೈಕ್ಯದಿಂದ ಜೀವಿಸ್ತಿರುವಂಥ ಊರು. ದುರ್ಗಾ ಪರಮೇಶ್ವರಿ ಏನು ಬ್ರಹ್ಮಕಲಶೋತ್ಸವ ಇದ್ದರೆ ಇದರ ಪೂರ್ವಭಾವಿ ಸಭೆಯಲ್ಲೂ ಎಲ್ಲ ಮತೀಯ ಜನಗಳು ಧರ್ಮಗುರುಗಳು ಇಲ್ಲಿ ಭಾಗವಹಿಸಿದ್ರು. ಅದರ ಯಶಸ್ವಿಗೆ ತಮ್ಮ ಸಹಕಾರವನ್ನು ಕೊಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಇಲ್ಲಿನ ನಾಗರಿಕರ ಜೊತೆ ಸೇರಿ ಆಯೋಜಿಸಿದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಹಾಗೂ ಜನಮನ್ನಣೆ ಗಳಿಸುವಲ್ಲಿ ಯಶಸ್ವಿಯಾಗಿದೆ ಅನ್ನೋದನ್ನು ನಾನು ತಿಳಿಸಲು ಬಯಸ್ತೇನೆ. ಇದಕ್ಕಾಗಿ ನಮಗೆ ಬೆಂಬಲ ಕೊಟ್ಟಂತಹ ಊರಿನ ಎಲ್ಲ ನಾಗರಿಕರು ಹೆಚ್ಚಿನದಾಗಿ ನಮಗೆ ನೈತಿಕ ಬೆಂಬಲ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿದಂಥ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ವಿಧಾನಸಭಾಧ್ಯಕ್ಷರಾದ ಶ್ರೀಯುತ UT ಖಾದರ್ ಅವರಿಗೂ ಹಾಗೂ ಉಳ್ಳಾಲ ಬ್ಲಾಕ್ನ ಅಧ್ಯಕ್ಷರಾದ ಶ್ರೀಯುತ ರಮೇಶ್ ಶೆಟ್ಟಿ ಬೋಯಾಳ್ರವರಿಗೂ ಹಾಗೂ ತಲಪಾಡಿ ವಲಯ ಸಮಿತಿಯ ನನ್ನ ಎಲ್ಲ ಪದಾಧಿಕಾರಿ ಮಿತ್ರರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅಭಿಮಾನಿ ಬಳಗ ಮತ್ತು ತಲಪಾಡಿ ವಲಯ ಕಾಂಗ್ರೆಸ್ ಮತ್ತು ನಾಗರಿಕರ ಪರವಾಗಿ ಈ ಒಂದು ತಂಪು ಪಾನೀಯ ಕೊಡುವಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದುವರಿದಿದೆ. ಇದಕ್ಕಿದು ಸ್ವಾಗತಾರ್ಹವಾದ ಒಂದು ಹೆಜ್ಜೆ.
ತಲಪಾಡಿ ವಲಯ ಕಾಂಗ್ರೆಸ್ ಮತ್ತು ಈ ಪರಿಸರದ ನಾಗರಿಕರ ಪರವಾಗಿ ಶಾಸಕ ಯುಟಿ ಖಾದರ್ ಅವರ ಮಾರ್ಗದರ್ಶನದ ಮೇರೆಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಇದು ಯಶಸ್ವಿಯಾಗಿ ನಡೆದಿದೆ. ಎಲ್ಲ ಬಗೆಯ ಸಹಕಾರ ಕೊಟ್ಟಂತಹ ಸಾರ್ವಜನಿಕರು ಮತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಸಮಿತಿಯವರಿಗೂ ವಲಯ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೂ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಅರ್ಪಿಸಿ. ನಮಸ್ತೆ. ದೇವರು ಎಲ್ಲರಿಗೂ ಒಬ್ಬನೇ. ಅವರವರ ಪೂಜನೀಯ ಭಾವನೆಗಳು ಬೇರೆ ಇರ್ತದೆ. ಹಾಗಾಗಿ ನಾಮ ಹಲವು, ದೇವರು ಒಬ್ಬನೇ. ಗಾಳಿ, ನೀರು, ಬೆಳಕು ಇದರಲ್ಲಿ ಯಾವ ಧರ್ಮಕ್ಕೂ ವ್ಯತ್ಯಾಸ ಇಲ್ಲ. ಇವತ್ತು ಅಂತಹ ಬೆಳಕು ಮೇಲಿಂದ ಬರುವುದಿದ್ರೆ, ಗಾಳಿ ಬೀಸುವುದಿದ್ರೆ, ಒಂದು ಪಾನೀಯದ ವ್ಯವಸ್ಥೆಯನ್ನು ಈ ಸಮಯದಲ್ಲಿ ನಮ್ಮ KC ರೋಡಿನ ಬಾಂಧವರು ಮಾಡಿದ್ದಾರೆ. ನಮ್ಮ ಸಹೋದರರು ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಹಿಂದೂಗಳಾಗಲಿ ಭೇದವನ್ನು ರಾಜಕೀಯವನ್ನಿಟ್ಟುಕೊಂಡು ಮಾಡಬಾರ್ದು. ರಾಜಕೀಯ ಬೇರೆ, ಅದು ಅವನವನ ವೈಯಕ್ತಿಕ. ಮತದಾನ ಮಾಡ್ತಾನೆ, ಅದು ಅವನ ಹಕ್ಕು, ಮಾಡಲೇಬೇಕು. ಆದರೆ ಇಂತಹ ಧರ್ಮಗಳ ಏನು ಸಮ್ಮಿಲನ ಆಗುತ್ತದೆ ಅದನ್ನು ಯಾವಾಗಲೂ ಸಂಗಮದ ರೀತಿಯಲ್ಲಿ ಯುವಕರೆಲ್ಲ ಸೇರಿ ಮಾಡಬೇಕು. ಬಹುಶಃ ನಮ್ಮ ಉಳ್ಳಾಲ ಕ್ಷೇತ್ರದಲ್ಲಿ ತಲಪಾಡಿ KC ರೋಡ್ ಎಂಬುದು ಈ ತನಕ ಯಾವುದೇ ರೀತಿಯ ಗಲಾಟೆ ಆಗೋದಿಲ್ಲ. ಎಲ್ಲಿಂದಲೋ ಬಂದವರು ಸಣ್ಣ ಪುಟ್ಟ ಮಾಡಿರ್ಬೋದು. ಅದನ್ನು ನಾವೇ ಊರಿನ ಯುವಕರು ತಡೆಯುವ ಪ್ರಯತ್ನವನ್ನು ಮಾಡಬೇಕು. ಇನ್ನು ಇಲ್ಲಿರುವಂತಹ ಪಳ್ಳಿಗಳಲ್ಲಿ ಆಗಲಿ, ಚರ್ಚ್ಗಳಲ್ಲಾಗಲಿ, ಮಂದಿರದಲ್ಲಾಗಲಿ ಇಂತಹ ಕಾರ್ಯಕ್ರಮಗಳು ಆಗುವಾಗ ಎಲ್ಲರೂ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಬೇಕು. ನನ್ನದೊಂದು ಮನವಿ ಇದು ಯುವಕರಿಗೆ. ಮತ್ತು ಏನು ಸಮಸ್ಯೆಗಳಾದರೂ ಊರಿನ ಯುವಕರು ಸೇರಿ ಬಹಳ ಹಿಂದಿನ ನಾವು ಇಲ್ಲೊಂದು ಸಂಘಟನೆ ಮಾಡಿದ್ದೇವೆ ಈ ಭಾರತ ಬಿಡಿ ಗ್ರೌಂಡಲ್ಲಿ. ಅದೇ ರೀತಿಯ ಒಂದು ಸಹೋದರದ ಸಂಘಟನೆಯನ್ನು ಇಲ್ಲಿ ಉಳಿಸಿಕೊಳ್ಬೇಕು. ರಾಮನಿಗೆ ಒಂದು ಗಾಯ ಆದರೆ ಇಲ್ಲಿ ಬಂದು ಅಬ್ದುಲ್ಲನಿಗೆ ಗಾಯ ಮಾಡುವುದಲ್ಲ, ಅಥವಾ ಆಚೆ ಅಂಥವರಿಗೆ ಒಂದು ಗಾಯ ಆದರೆ ಇವರು ಗಾಯ ಮಾಡುವುದಿಲ್ಲ. ಅವನಿಗೆ ಹೇಗೆ ಗಾಯ ಆಯಿತು, ಯಾಕೆ ಗಾಯ ಆಯಿತು, ಯಾರಿಂದ ಗಾಯ ಆಯಿತು ಎಂಬುದನ್ನು ನಾವು ಮನಗಂಡು ಅದನ್ನು ಕೂತು ಸೌಹಾರ್ದಯುತವಾಗಿ ಬಗೆಹರಿಸಿದರೆ ನಮ್ಮ ಭಾರತ ಒಂದು ಸಹೋದರತ್ವದ ರಾಷ್ಟ್ರ ಎಂಬುದು ಪ್ರಪಂಚದಲ್ಲಿ ಉಳಿದದಕ್ಕೆ ತೋರಿಸಿಕೊಡ್ಬೋದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಬರ್ತೇನೆ. ಹಾಗೆ ಎಲ್ಲರೂ ನಾಡು ನಡೆಯುವಂತಹ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗಿಯಾಗಬೇಕು. ಆದಿತ್ಯವಾರ ತನಕ ಕಾರ್ಯಕ್ರಮ ಇದೆ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಯಾವ ಹೊತ್ತಲ್ಲೂ ಬರ್ಬೋದು. ಎಲ್ಲರೂ ಬಂದು ಭಾಗಿಯಾಗಬೇಕಂತ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾರೆ.